ಪುತ್ತೂರಿನ ಬಂಟರ ಭವನದಲ್ಲಿ ಈ ತಿಂಗಳ 14ರಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಷಷ್ಠ್ಯಬ್ದ ಕಾರ್ಯಕ್ರಮ ಹಿನ್ನೆಲೆಯ ಸಮಾವೇಶ ನಡೆಯಲಿದೆ. ಈ ಕುರಿತಾಗಿ ಪುತ್ತೂರಿನ ಸೀತಾರಾಮ್ ರೈ ಅವರ ಕಚೇರಿಯಲ್ಲಿ ಪೂರ್ವಭಾವಿಯಾಗಿ 2ನೇ ಸಭೆ ನಡೆದಿದೆ. ಈ ವೇಳೆ ಷಷ್ಠ್ಯಬ್ದ ಸಮಿತಿಯ ಪುತ್ತೂರು ಘಟಕದ ಅಧ್ಯಕ್ಷರಾದ ಕೆ ಸೀತಾರಾಮ್ ರೈ ಸವಣೂರಿಯವರು ಮಾತನಾಡಿ, ಸ್ವಾಮಿಗಳು ಷಷ್ಠ್ಯಬ್ದಕ್ಕೆ 60 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಆದೇಶಿಸಿದ್ದಾರೆ. ಹೀಗಾಗಿ ಸೋಮವಾರದಂದು ಬಂಟರ ಭವನದಲ್ಲಿ ಸಮಾವೇಶ ನಡೆಯಲಿದೆ. ಆ ಬಳಿಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು. ಶ್ರೀ 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 ಒಡಿಯೂರು ಸ್ವಾಮೀಜಿಯವರ ಷಷ್ಠ್ಯಬ್ದ ಸಮಾರಂಭದ ಕುರಿತು ಬರುವ 2021 ಆಗಸ್ಟ್ 8ನೇ ತಾರೀಕಿಗೆ ನಡೆಯತಕ್ಕಂಥ ಸಮಾರಂಭದ ಬಗ್ಗೆ ಉಡುಪಿ, ಮಂಗಳೂರು, ಕಾಸರಗೋಡಿನ ಈ 3 ಜಿಲ್ಲೆಗಳ ಮುಖಾಂತರ ಷಷ್ಠ್ಯಬ್ದವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸುವುದಾಗಿ ನಾವೆಲ್ಲ ಇದ್ದುಕೊಂಡು ಪುತ್ತೂರು ಒಡಿಯೂರಿನಲ್ಲಿ ಮೂಡಬಿದಿರೆಯ ಮೋಹನ ಆಳ್ವರ ನಾಯಕತ್ವದಲ್ಲಿ ಅಧ್ಯಕ್ಷರಾಗಿ ಮತ್ತು ನವನತ್ ಶೆಟ್ಟಿ ಅದರ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಘಟಕವನ್ನು ಮಾಡಲು ಸ್ವಾಮಿಗಳ ಆದೇಶದ ಪ್ರಕಾರ ಪುತ್ತೂರು ತಾಲೂಕು ಘಟಕವನ್ನು ಕೂಡ ಒಂದು 15 ದಿನಗಳ ಹಿಂದೆ ನಾವು ಸ್ಥಾಪಿಸಿ ಇವತ್ತು 2ನೇ ಸಭೆಯನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಇದರಲ್ಲಿ ನಾನು ಅಧ್ಯಕ್ಷನಾಗಿ, ಸಹಜರಯ್ಯ ಅವರು ಕಾರ್ಯಾಧ್ಯಕ್ಷರಾಗಿ, ಹರಿಣಾಕ್ಷಿ ಶೆಟ್ಟಿಯವರು ಕಾರ್ಯದರ್ಶಿಯಾಗಿ, ಹಿರಿಯಾದಂಥ ಆತ್ಮೀಯರಾದಂಥ ಬೂಡಿಯಾರ್ ರಾಧಾಕೃಷ್ಣ ರೈ ಮತ್ತು ಪುತ್ತಿಲ ಇವರೆಲ್ಲ ಸೇರಿಕೊಂಡು ನಾವು ಪುತ್ತೂರಿನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಘಟಕದಲ್ಲಿ ಪೂರ್ವಭಾವಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಬೇಕಾಗಿ ಬರುವ ಇದೇ ತಿಂಗಳ 14ನೇ ತಾರೀಕು ಸೋಮವಾರ 11 ಗಂಟೆಗೆ ಸರಿಯಾಗಿ ಪುತ್ತೂರಿನ ಬಂಟರ ಭವನದಲ್ಲಿ ಒಂದು ಸಣ್ಣ ಸಮಾವೇಶವನ್ನು ಕೂಡ ಏರ್ಪಡಿಸಿಕೊಂಡಿದ್ದೇವೆ. ಸ್ವಾಮಿಗಳ ಆದೇಶದಂತೆ ಸುಮಾರು 60 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಅವರ ಆದೇಶದಲ್ಲಿದ್ದ ಕಾರ್ಯಕ್ರಮವನ್ನು ನಾಳ್ದು 14ನೇ ತಾರೀಕಿನ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಮುಂದಿಟ್ಟುಕೊಂಡು ಅದರಲ್ಲಿ ಪುತ್ತೂರು ತಾಲೂಕಿನ ಘಟಕದಲ್ಲಿ ನಾವು ಯಾವುದನ್ನು ಹಮ್ಮಿಕೊಳ್ಳಬಹುದು, ಯಾವುದು ನಮ್ಮ ಪುತ್ತೂರು ತಾಲೂಕಿಗೆ ಸೂಕ್ತ ಮತ್ತು ಯಾವುದು ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳುವುದನ್ನು ನಾವೆಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಈಗಾಗಲೇ ಸಮಿತಿಯನ್ನು ನೇಮಕ ಮಾಡಿದ್ದೇವೆ. ಸಮಿತಿಯಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಗೌರವಾನ್ವಿತ ಹಿರಿಯರುಗಳನ್ನು, ರಾಜಕಾರಣಿಗಳನ್ನು, ಸಮಾಜ ಸೇವಕರನ್ನು, ಎಲ್ಲ ಜಾತಿ ಮತ ರಾಜಕೀಯ ರಹಿತವಾಗಿ ಒಂದು ಅತ್ಯುತ್ತಮವಾದಂಥ ಒಂದು ಸಮಿತಿಯನ್ನು ನಾವು ರಚಿಸಿಕೊಂಡು ಅದಕ್ಕೆ ಗೌರವ ಅಧ್ಯಕ್ಷರಾಗಿ ಸಂಜೀವ ಮಟ್ಟಂದೂರು ನಮ್ಮ ಶಾಸಕರು, ಹಾಗೆ 2 ಮಾಜಿ ಶಾಸಕರ ಶಕುಂತಳಾ ಶೆಟ್ಟಿ ಮತ್ತು ಮಲ್ಲಿಕಾ ಪ್ರಸಾದ್ ಅವರ ನಾಯಕತ್ವದಲ್ಲಿ ಅದೇ ಜಾತಿ ಮತ ಭೇದ ಬಿಟ್ಟುಕೊಂಡು ಎಲ್ಲ ಮಠಾಧೀಶರುಗಳನ್ನೆಲ್ಲ ಸೇರಿಕೊಂಡು ಈ ಸಮಿತಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಮುಂದೆ ನಡೆಸತಕ್ಕಂಥ ಎಲ್ಲ ವಿಷಯದಲ್ಲಿ ಪುತ್ತೂರು ತಾಲೂಕಿನ ಸಾರ್ವಜನಿಕರು ನಮಗೆ ತುಂಬು ಹೃದಯದ ಸಹಕಾರವನ್ನು ನೀಡಬೇಕು ಅಂತೇಳಿ ಸಂಘದ ತಾಲೂಕಿನ ಅಧ್ಯಕ್ಷನ ನೆಲೆಯಲ್ಲಿ ನಾನು ಸವಣೂರು ಸೀತಾರಾಮ್ ರೈ ಕೇಳಿಕೊಳ್ಳುತ್ತೇನೆ.